ಇಡೀ ಜಗತ್ತಿಗೆ ಸಂಸ್ಕೃತಿಯ ಪಾಠವನ್ನ ಕಲಿಸಿಕೊಟ್ಟಿರುವುದು ಭಾರತ ದೇಶ. ಅಂತದ್ರಲ್ಲಿ ಇಡೀ ಕರ್ನಾಟಕ ಅದಕ್ಕೆ ಮೂಲವಾಗಿದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಕಲೆ ಸಂಸ್ಕೃತಿಯ ತವರೂರು ಆಗಿದ್ದು, ಇಲ್ಲಿನ ಸಂಸ್ಕೃತಿಯನ್ನ ಇಲ್ಲಿನ ಕಲಾವಿದರು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ಎಂದು ಕೆನರಾ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಯೋಗೀಶ್ ಆಚಾರ್ಯ ನುಡಿದ್ರು. ಅವರು ನಮ್ಮ ಕುಡ್ಲ ವಾಹಿನಿಯ 10 ದಿನಗಳ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ್ರು. ವಾಹಿನಿಗಳು ಕೇವಲ ಸುದ್ದಿಗಳಿಗೆ ಮಾತ್ರ ಆದ್ಯತೆಯನ್ನ ನೀಡದೆ ಕಲೆ ಸಾಹಿತ್ಯಕ್ಕೂ ಪ್ರೋತ್ಸಾಹವನ್ನ ನೀಡಿ ಅವರನ್ನ ಗೌರವಿಸಬೇಕು. ನಮ್ಮ ಕುಡ್ಲ ಆ ಕೆಲಸ ಮಾಡ್ತಾ ಇರುವುದು ಶ್ಲಾಘನೀಯ ಕೆಲಸ ಎಂದ್ರು. ಎಲ್ಲಿ ನಾರಿಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಯರು ಕೂಡ ಹರ್ಷಚಿತ್ತರಾಗ್ತಾರೆ. ನವರಾತ್ರಿಯ ಸಂದರ್ಭದಲ್ಲಿ ದೇವಿಯರ ಆರಾಧನೆಯ ಮೂಲಕ ಸಮಾಜದಲ್ಲಿ ಹೆಣ್ಣು ಗೌರವದ ಪೂಜನೀಯ ಸ್ಥಾನ ಪಡೆದುಕೊಳ್ಳುತ್ತಾರೆ ಎಂದು ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ಇದರ ಅರ್ಪಣಾ ಹೆಗ್ಡೆ ಅಭಿಪ್ರಾಯಪಟ್ಟರು. ಸಭಾ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟಕ್ಕೆ ಮಾವಿನಕಟ್ಟೆ ಯಜಮಾನ ಇಂಡಸ್ಟ್ರೀಸ್ನ ವರದರಾಜ ಪೈ ಚಾಲನೆಯನ್ನ ನೀಡಿ ನಮ್ಮ ಕುಡ್ಲ ವಾಹಿನಿಗೆ ಶುಭ ಹಾರೈಸಿದ್ರು. ಸಾಯಿರಾದ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕ ಮನೋಹರ ಶೆಟ್ಟಿ, ಬಿಜೆಪಿ ನಾಯಕ ಉದ್ಯಮಿ ಜಿತೇಂದ್ರ ಕೊಟ್ಟಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ ಇಂದಾಚೆ, ಜೆಡಿಎಸ್ ಮುಖಂಡ ಜೀವನ್ ಶೆಟ್ಟಿ ಮೊದಲಾದವರು ಅತಿಥಿಯಾಗಿದ್ದು ಸಂದರ್ಭೋಚಿತವಾಗಿ ಮಾತನಾಡಿದ್ರು. ನಮ್ಮ ಕುಡ್ಲ ವಾಹಿನಿಯ ನಿರ್ದೇಶಕ ಲೀಲಕ್ಷ ಕರ್ಕೇರ ಉಪಸ್ಥಿತರಿದ್ದರು. ಕೆಲವೇ ದಿನಗಳಲ್ಲಿ ಕೊರೋನಾ ಮಹಾಮಾರಿಯ ಅಟ್ಟಹಾಸ ಖಂಡಿತ ಅಡಗುತ್ತೆ. ಆದರೆ ಇದಕ್ಕಾಗಿ ಬಹುಶಃ ಹೆದರಿ ಮನೆಯಲ್ಲಿರುವ ಅಗತ್ಯ ಇಲ್ಲ. ನಮ್ಮ ದೇಶದ ಮಾನನೀಯ ಪ್ರಧಾನಮಂತ್ರಿಗಳಾದ ನರೇಂದ್ರ ದಾಮೋದರ ಮೋದಿಯವರು ಕರೆ ಕೊಟ್ಟಂತೆ ಆತ್ಮನಿರ್ಭರ ಭಾರತ, ಸ್ವಸ್ಥ ಭಾರತ, ಸ್ವಚ್ಛ ಭಾರತ, ನಾವೆಲ್ಲರೂ ಫೇಸ್ ಮಾಸ್ಕ್ ಧರಿಸೋಣ, 2 ಗಜ್ ಕಾ ದೂರಿ ಭೀ ಪರಿಪಾಲನೆ ಕರೆಂಗೆ. ಕ್ಲಪ್ತ ಸಮಯದಲ್ಲಿ ಕಾಲಕ್ಕೆ ನಾವು ಕೈಕಾಲುಗಳನ್ನು ತೊಳೆದುಕೊಂಡು ಸ್ವಚ್ಛತೆಯನ್ನು ಪರಿಪಾಲಿಸೋಣ. ಈ ಕೊರೋನಾ ಮಾರಿಯ ಸಂಕಟವನ್ನು ಖಂಡಿತ ನಾವು ಎದುರಿಸೋಣ. ಆತ್ಮನಿರ್ಭರ ಭಾರತ ಅಲ್ವಾ? ಇವತ್ತು ಆತ್ಮನಿರ್ಭರತೆಯನ್ನು ನಮ್ಮ ಕಲಾವಿದರಲ್ಲಿ ಬೆಳೆಸಿದ ಸಂಸ್ಥೆ ಎಂದರೆ ನಮ್ಮ ಕುಡ್ಲ ಚಾನೆಲ್. ಸೊ ನವರಾತ್ರಿ ಹೇಗೆ 9 ದಿನದಲ್ಲಿ 9 ರಾತ್ರಿಯಲ್ಲಿ ಕಳೆದು ಹೋಗುತ್ತದೋ, ದೇವಿಯು ಮಹಿಷಾಸುರನನ್ನು ಮರ್ದಿಸಿ ವಿಜಯವನ್ನು ಪಡೆದಂತಹ ವಿಜಯದಶಮಿಯನ್ನು ನಾವು ಆಚರಿಸ್ತೀವಿಯೋ, ಹಾಗೆಯೇ ಈ 9 ತಿಂಗಳಲ್ಲಿ ಕೊರೋನಾವನ್ನು ಮರ್ದಿಸಿ ಆ ದೇವಿಯು ಏನೋ ಒಂದು ಚಮತ್ಕಾರ ಆಗಿಬಿಟ್ಟು ಆ ಕೊರೋನಾ ಅನ್ನೋ ಅಸುರ ಈ ಜಗತ್ತಲ್ಲಿ ನಿರ್ನಾಮವಾಗಲಿ, ಜನರು ಸಮೃದ್ಧಭರಿತರಾಗಿ ಆಯುರಾರೋಗ್ಯವನ್ನು ಪಡೆಯಲಿ ಎಂದು ಈ ಟೈಮಲ್ಲಿ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ತಮ್ಮ ಕಲಾಕ್ಷೇತ್ರವನ್ನು ಜಗತ್ತಿಗೆ ನೀಡ್ತಕ್ಕಂಥ ಅನೇಕ ಕಲಾವಿದರಿದ್ದಾರೆ. ಆ ಕಲಾವಿದರಿಗೂ ಕೂಡ ಇವತ್ತು ಕಳೆದ 9 ತಿಂಗಳಿಂದ ಈ ಒಂದು ಸೇವೆಯನ್ನು ಕೊಡಲಿಕ್ಕೆ ವೇದಿಕೆಗಳಿಲ್ಲ, ಅಥವಾ ತಮ್ಮ ಕಲಾಕ್ಷೇತ್ರದ ಮುಖಾಂತರ ಜೀವನಕ್ಕೆ ಬೇಕಾಗಿರತಕ್ಕಂಥ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸಲಿಕ್ಕೆ ಕೂಡ ಇವತ್ತು ಅಸಾಧ್ಯವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ, ಮತ್ತು ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲದರನ್ನ ಕಳ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಕುಡ್ಲ ಏನು ಚಾನಲ್ ಇದ್ದಾರೆ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಅತ್ಯಂತ ಪ್ರಶಂಸನೀಯ, ಅತ್ಯಂತ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಕಾರ್ಯಕ್ರಮ. ಇದರ ಮುಖಾಂತರ ಒಂದು ಸುಮಾರು 1000 ಕಲಾವಿದರಿಗೆ ಇವತ್ತು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದರು. ಎಲ್ಲ ಕಲಾವಿದರಲ್ಲೂ ಕೂಡ ಒಂದು ಆತ್ಮಸ್ಥೈರ್ಯ ತುಂಬತಕ್ಕಂಥ ಒಂದು ಕೆಲಸವನ್ನು ನಮ್ಮ ಕುಡ್ಲ ಚಾನಲ್ನವರು ಮಾಡಿದರು. ಈ ಬಾರಿ ದಸರಾವನ್ನು ಸ್ಟುಡಿಯೋದಲ್ಲಿ 10 ದಿನಗಳ ದಸರಾ ವೈಭವ ಎನ್ನುವ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮುಖಾಂತರ ಈ ಕಷ್ಟದ ಸಮಯದಲ್ಲೂ ಸುಮಾರು 1500 ಮಂದಿಗೂ ಅಧಿಕ ಕಲಾವಿದರಿಗೆ ಸಹಾಯ ಮಾಡಿದ್ದಾರೆ. ಇಂದು ಮಂಗಳೂರು ದಸರಾ ಹೆಸರುವಾಸಿಯಾಗಲು ನಮ್ಮ ಕುಡ್ಲ ಚಾನಲ್ನ ಕೊಡುಗೆ ಕೂಡ ಅಪಾರವಾಗಿದೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಚಿತ್ರೀಕರಿಸಿ ನೇರ ಪ್ರಸಾದರ ಮುಖಾಂತರ ಜನರಿಗೆ ತಲುಪಿಸುತ್ತಿದೆ ಮತ್ತು ಸಾಮಾಜಿಕ ಕಳಕಳಿ ಇರುವಂಥ ಹಲವಾರು ಕಾರ್ಯಕ್ರಮಗಳನ್ನು ಬಿತ್ತರಿಸುತ್ತಿದೆ. ಇದಕ್ಕೆ ನಮ್ಮ ಕುಡ್ಲ ಚಾನಲ್ನ ಲೀಲಾಕ್ಷ ಕರ್ಕೇರ ಮತ್ತು ಸಹೋದರ ಮತ್ತು ಉಳಿದ ನಿರ್ದೇಶಕರಿಗೆ, ಅವರ ಬಳಗದವರಿಗೆ ನಾನು ಅಭಿನಂದಿಸ್ತೇನೆ.